ಎನಪುಯ ಹೋಮಿಯೋಪತಿಕ್ ವೈದ್ಯಕೀಯ ಕಾಲೇಜ್ ಬೊಕ್ಕ ಆಸ್ಪತ್ರೆ ಡುಪ್ಪುನ ಜೋಕ್ಲಿಜ್ಜಾಂದಿನ ಅಪ್ಪೆಲ್ಲೆಗ್ ಕೊರ್ಪುನ ಉಚಿತ ಚಿಕಿತ್ಸಾ ಯೋಜನೆ ಸೃಷ್ಟಿರ್ದಾತ್ರ ಚಿಕ್ಕಮಗಳೂರದ ಶಶಿಕಲಾ ಪನ್ಪಿನ 35 ವರ್ಷದ ಪುಂಜೋ ಮದ್ಮೆ ಆದ 9 ವರ್ಷದ ಬೊಕ್ಕ ಗುರುವಾರ ಆನ್ ಬಾಲೆಗ್ ಜನ್ಮ ಕೊರ್ಪುನ ಮೂಲಕ ಸೃಷ್ಟಿ ಯೋಜನೆದ ಫಲಾನುಭವಿಯಾದ ಬಾಕಿದ ದಂಪತಿಲಿಗ್ ಸ್ಫೂರ್ತಿ ಕನೈತಿರ್ಪಂಡದು ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್ ತೆರಿಪಾದರು. ಸೃಷ್ಟಿ ಹೋಮಿಯೋಪತಿ ಫರ್ಟಿಲಿಟಿ ಕೇರ್ ದಕ್ಷಿಣ ಕನ್ನಡ ಜಿಲ್ಲಾ ಆಯುಷ್ ಇಲಾಖೆ ಬೊಕ್ಕ ಎನಪೋಯ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಬೊಕ್ಕ ಆಸ್ಪತ್ರೆದ ಒಟ್ಟು ಸೇರಿಕೆಡು ಎನಪೋಯ ವಿಶ್ವವಿದ್ಯಾಲಯದ ನರಿಂಗಾನ ಕೊಲ್ಲರಕೋಡಿ ಕ್ಯಾಂಪಸ್ದ ಹೋಮಿಯೋಪತಿಕ್ ಕಾಲೇಜ್ ಬೊಕ್ಕ ಆಸ್ಪತ್ರೆದ ಸಭಾಂಗಣಡು ಗುರುವಾರ ನಡೆತಿನ ಸುದ್ದಿಗೋಷ್ಠಿಡು ಈ ವಿಷಯ ತೆರಿಪಾಯಿನ ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್ ಸೃಷ್ಟಿ ಯೋಜನೆಡು ಸುಮಾರು 42 ಅಪ್ಪೆಲ್ಲು ಚಿಕಿತ್ಸೆ ಪಡೆದಿದ್ದು ಕೊರೋನಾದಾತ್ರ 9 ತಿಂಗಳ ಚಿಕಿತ್ಸೆಡು ನಾನಾ ನಮೂನದ ಅಡೆತಡೆ ಬತ್ತದಿತ್ತಂಡಲ ನಿರಂತರ ಸಂಪರ್ಕಡಿತ್ತಿನ ಶಶಿಕಲಾ ಅಮ್ಮ ಆಪ್ನ ಮೂಲಕ ಯೋಜನೆ ಯಶಸ್ವಿ ಮಾಡ್ತಿರ್ಪಂಡು ತೆರಿಪಾಯರು. ತೊಂದರೆಯಿಂದ ಬಳಲ್ತಿರತಕ್ಕಂತಹ ಎಲ್ಲ ದಂಪತಿಗಳು ಕೂಡ ಇಲ್ಲಿ ಉಚಿತ ಚಿಕಿತ್ಸೆಯನ್ನು ಪಡ್ಕೊಳ್ಬಹುದಿತ್ತು. ಈ ಯೋಜನೆಯನ್ನು ನಾವು ಯಾಕೆ ಮಾಡಿದ್ದೀವಿ ಅಂತ ಹೇಳಿದರೆ, ಇತ್ತೀಚಿನ ದಿನಗಳಲ್ಲಿ ಮಕ್ಕಳಾಗದಿರುವಂತಹ ತೊಂದರೆ ತುಂಬ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಬೇರೆ ಬೇರೆ ಕಾರಣಗಳಿರ್ಬೋದು, ನಮ್ಮ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ ಇರಬಹುದು, ನಮ್ಮ ಲೈಫ್ ಸ್ಟೈಲಲ್ಲಿರುವಂತಹ ಚೇಂಜಸ್ಗಳಿರ್ಬೋದು, ನಮ್ಮ ಪರಿಸರದಲ್ಲಿ ಆಗಿರ್ತಕ್ಕಂತಹ ಬದಲಾವಣೆಗಳಿರ್ಬೋದು, ನಮ್ಮ ಕೆಲಸದ ಒತ್ತಡ ಇರ್ಬೋದು, ದಂಪತಿಗಳಿಗೆ ಬೇರೆ ಬೇರೆ ಕೆಲಸದಿಂದ ಒತ್ತಡ ಇರ್ಬೋದು, ಹಲವಾರು ಕಾರಣಗಳಿಂದಾಗಿ ಈ ಸಮಸ್ಯೆ ಹುಟ್ಕೊಳ್ತಾ ಇತ್ತು. ಇದಕ್ಕೆ ಹೆಚ್ಚಾಗಿ ಜನರು ಅಲೋಪತಿ ಚಿಕಿತ್ಸೆಯನ್ನು ಆಶ್ರಯಿಸ್ತಾ ಇದ್ದರು. ಎಲ್ಲ ಚಿಕಿತ್ಸೆಗಳು ಮುಗಿದು ಕೂಡ ಐ ವಿ ಎಫ್ ಚಿಕಿತ್ಸೆ ನೀವು ಕೇಳಿರ್ಬೋದು. ಈ ಚಿಕಿತ್ಸೆಯ ಮೂಲಕ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ ಚಿಕಿತ್ಸೆ ಇದೆ. ಇದು ಒಂದು ಸಿಟ್ಟಿಂಗಿಗೆ ತುಂಬ ಲಕ್ಷ ಖರ್ಚಾಗ್ತದೆ. ಹಾಗೆ ಒಂದೇ ಸಿಟ್ಟಿಂಗಲ್ಲಿ ಎಲ್ಲರೂ ಕೂಡ ಇದರಲ್ಲಿ ಗರ್ಭವತಿಯರಾಗುವುದಿಲ್ಲ. ತುಂಬ ಸಿಟ್ಟಿಂಗ್ ನಂತರ ಕೆಲವರಿಗೆ ಗರ್ಭ ಧರಿಸ್ತಾರೆ. ಇದರಲ್ಲಿ ಅಂತೂ ಕೂಡ ಸಕ್ಸಸ್ ರೇಟ್ ಕೂಡ ತುಂಬ ಕಮ್ಮಿ ಇದೆ. ಎಷ್ಟಿದೆ? 30% ಅವರಲ್ಲಿ 30% ಸಕ್ಸಸ್ ರೇಟ್ ಇದೆ ಅವರಲ್ಲಿ. ಸೊ ಆದ್ದರಿಂದ ಇದೆಲ್ಲ ನಮ್ಮ ಇಲಾಖೆ ಇರುವಾಗ, ನಮ್ಮ ಯೂನಿವರ್ಸಿಟಿ ಇದೆ, ಇವರದ್ದು ಹೋಮಿಯೋಪತಿ ಕಾಲೇಜ್ ಇದೆ, ಬಡವರಿಗೆ ಇಷ್ಟೆಲ್ಲ ವೆಚ್ಚದಾಯಕವಾದಂತಹ ಲಕ್ಷಾಂತರ ರೂಪಾಯಿಯನ್ನು ವ್ಯಯಿಸಿ ಈ ಚಿಕಿತ್ಸೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸೊ ಬಡವರು ಏನು ಮಾಡಬೇಕು? ಪ್ರತಿಯೊಬ್ಬನಿಗೂ ಕೂಡ ನೋಡಿ, ಒಂದು ದಂಪತಿಗೆ ಮದುವೆ ಆದಮೇಲೆ ನನಗೆ ಒಂದು ಮಗು ಆಗಬೇಕು ಅಂತ ತುಂಬ ಆಸೆ ಇರ್ತದೆ. ಅದಕ್ಕೆ ಬೇಕಾಗಿ ಎಲ್ಲ ರೀತಿಯ ಚಿಕಿತ್ಸೆಗಳನ್ನು, ಮಂತ್ರ, ಬೇರೆ ಬೇರೆ ರೀತಿಯ ಚಿಕಿತ್ಸೆಗಳನ್ನು ಆಶ್ರಯ ಪಡ್ತಾರೆ. ಪಟ್ಟುಕೊಂಡೂ ಕೂಡ ಕೊನೆಗೂ ಕೂಡ ಅವರಿಗೆ ಮಕ್ಕಳಾಗಲಿಲ್ಲ ಅಂತೇಳಿದರೆ ಆ ಕೊರಗು ಆ ದಂಪತಿಗಳಲ್ಲಿ ಅವರ ಜೀವನ ಪರ್ಯಂತ ಇರ್ತದೆ. ಸೊ ಈ ಒಂದು ಒಳ್ಳೆಯ ಕೆಲಸವನ್ನು ನಮ್ಮ ಇಲಾಖೆ ಮತ್ತು ಎನಪೋಯ ಯೂನಿವರ್ಸಿಟಿ ಜೊತೆಗೆ ಸೇರಿಕೊಂಡು ಯಾಕೆ ನಾವು ಮಾಡಬಾರ್ದು ಅಂತ ಪ್ರಿನ್ಸಿಪಾಲ್ರ ಹತ್ರ, ಅವರ ವಿ ಸಿ ಅವರ ಹತ್ರ ನಾವು ಚರ್ಚೆ ಮಾಡಿದಾಗ ಅವರು ಇದಕ್ಕೆ ಒಪ್ಕೊಂಡ್ರು. ಎಲ್ಲ ನಾವು ಅವರಿಗೆ ಚಿಕಿತ್ಸೆಯನ್ನು ಕೊಡುವ, ಉಚಿತವಾಗಿ ಕೊಡುವ. ಇದಕ್ಕೆ ಬೇರೆ ಬೇರೆ ಟೆಸ್ಟ್, ಇನ್ವೆಸ್ಟಿಗೇಷನ್ ಇದು ಕೂಡ ಅಗತ್ಯ ಇರ್ತದೆ. ಸೊ ಆವಾಗ ನಾವು ಏನು ಮಾಡ್ಕೊಂಡ್ವಿ, ಈ ಎನಪೋಯ ಯೂನಿವರ್ಸಿಟಿಯಲ್ಲಾದರೆ ಇಲ್ಲಿ ಇವರದೇ ಲ್ಯಾಬ್ಗಳಿದೆ, ಬೇಕಾದಂತಹ ಟೆಸ್ಟ್ಗಳನ್ನು ಇವರೇ ಮಾಡ್ತಾಯಿದ್ರು. ವೆನ್ಲಾಕಲ್ಲಾದರೆ ವೆನ್ಲಾಕ್ ನಮ್ಮ ಸರ್ಕಾರದ ಲ್ಯಾಬ್ ಇದೆ. ವೆನ್ಲಾಕಿದ್ದು ಲ್ಯಾಬಲ್ಲಿ ಬೇಕಾದಂತಹ ಟೆಸ್ಟ್ಗಳನ್ನು ಉಚಿತವಾಗಿ ಈ ಇವರು ಪೇಷಂಟ್ಗಳಂತ ಹೇಳಲಿಕ್ಕಾಗೋದಿಲ್ಲ, ಈ ದಂಪತಿಗಳಿಗೆ ಉಚಿತ ಟೆಸ್ಟ್ಗಳನ್ನು ನಾವು ಮಾಡ್ತಾಯಿದ್ದೀವಿ. ಕೆಲವೊಂದು ಹಾರ್ಮೋನ್ ಟೆಸ್ಟ್ಗಳನ್ನು ಬಿಟ್ಟು ಅಲ್ವಾ, ತುಂಬ ವೆಚ್ಚದಾಯಕವಾದಂತಹ ಹಾರ್ಮೋನ್ ಟೆಸ್ಟ್ಗಳನ್ನು ಮಾತ್ರ ಅವರು ಹೊರಗಡೆ ಮಾಡ್ತಾಯಿದ್ರು. ಎನಪೋಯ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ ಕಾಲೇಜ್ ಬೊಕ್ಕ ಆಸ್ಪತ್ರೆದ ಡೀನ್ ಡಾಕ್ಟರ್ ವಿವೇಕಾನಂದ ಪಾತಿರೊಂದು ದಿಂಜ ಕಾರಣದ್ದು ಜೋಕ್ಲಿಜ್ಜಾಂದಿನ ಕೊರತೆ ಎದುರಿಸಾವಂದುಪ್ಪನ ದಂಪತಿ ಅಲೋಪತಿ ಚಿಕಿತ್ಸೆ ವಿಧಾನನ್ನೇ ಆಶ್ರಯಿಸಾವಂದಿತ್ತಿರು. ಆರ್ಥಿಕವಾದ ಪಿರವರಿನ ಕುಟುಂಬಗ ಅಂಚಿನ ಚಿಕಿತ್ಸೆ ದುಬಾರಿಲ ಆದುಪ್ಪನಿರ್ದು ಅವಿಟ ಚಿಕಿತ್ಸೆ ಪಡೆದು ಸಂತಾನ ಭಾಗ್ಯ ತಿಕ್ಕಿಜಿಂದ ಬದುಕು ದಿಂಜ ಬೇನನ್ ಅನುಭವಿಸಾಂಡು. ಈ ದಿಸೆಟ್ ಎನಪೋಯಡು ಚಿಕಿತ್ಸೆ ಪಡೆಯುವಂದುಪ್ಪನ 42 ದಂಪತಿನ ಪೈಕಿ ಕೊರೋನಾ ತುರ್ತು ಪರಿಸ್ಥಿತಿಲ್ಲ ಒಂಜಿ ದಂಪತಿಗೂ ಬಾಲೆ ಆದಿತ್ಯನೋ ಖುಷಿನ್ ಕೊಡ್ತನ್ ಪಂಡ ತೆರಿಪಾಯರು. ಈಗೇನಾಗುತ್ತೆ ಅಂದರೆ ಲೇಡೀಸ್ಗೆ ಮೆನ್ಸಿ ಸ್ಟಾರ್ಟ್ ಆಗೋದು 15 years to 18 years ಸ್ಟಾರ್ಟ್ ಆಗೋದು. ಅಲ್ಲಿಂದ ಹಿಡಿದು ಅಪ್ ಟು 40 years ಮ್ಯಾಕ್ಸಿಮಮ್. ಅದರ ನಂತರ ಹಾರ್ಮೋನ್ ಸೆಕ್ರೇಷನ್ ಕಡಿಮೆ ಆಗಕ್ಕೆ ಸ್ಟಾರ್ಟ್
ಗರ್ಭಧಾರಣೆ ಆಗೋದು ಕಷ್ಟ. ಈಗ ನೀವು ಹೇಳ್ತೀರಿ ಟ್ರೀಟ್ಮೆಂಟ್ಗೆ ಇಷ್ಟು ಟೈಮ್ ಯಾಕೆ ಬೇಕಾಗ್ತದೆ. ನಮ್ಮ ಹೋಮಿಯೋಪತಿಕ್ ಆಯುರ್ವೇದಿಕ್ ಪೇಷಂಟ್ ಬರೋದು ಪೇಷಂಟು 6 ವರ್ಷ ಟ್ರೈ ಮಾಡಿದ್ದೀವಿ, 10 ವರ್ಷ ಟ್ರೈ ಮಾಡಿದ್ದೀವಿ, IVF ಮಾಡಿದ್ದೀವಿ, ಸರ್ಜರಿ ಇಟ್ಟಿರ್ತೀವಿ, ಅಥವಾ ಇಂಥವೇ ಬರೋದು. ಈಗ ಎಲ್ಲ ಬಂದ ನಂತರ ನಾವು ಏನು ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ನಾವೀಗ ಟೆಸ್ಟಿಂಗ್ ಮಾಡೋದು, ಎಲ್ಲ ಟೆಸ್ಟಿಂಗ್ ಮಾಡದೇ ಇದ್ದಾರೆ. ಅಲೋಪತಿಕ್ ಇರಲಿ, ಹೋಮಿಯೋಪತಿಕ್ ಇರಲಿ, ನ್ಯಾಚುರೋಪತಿಕ್ ಇರಲಿ, ಆಯುರ್ವೇದ ಇರಲಿ, ಚಿಕಿತ್ಸೆ ಪದ್ಧತಿ ಒಂದೇ ಇರ್ತದೆ. ಟ್ರೀಟ್ಮೆಂಟ್ ಕೊಡೋದು ಪಾರ್ಟ್ ಮಾತ್ರ ಡಿಫರೆಂಟ್ ಇರ್ತದೆ. ಅದಕ್ಕೆ ಫಾರ್ ಎಕ್ಸಾಂಪಲ್ ಈ ವರ್ಷ ಈಗ 2 ಓರಿ ಇರುತ್ತೆ, ಓರಿನಿಂದ ಒಂದು ಎಗ್ ಹೊರಗೆ ಬರುತ್ತೆ. ಏನಪೋಯ ಹೋಮಿಯೋಪತಿ ಆಸ್ಪತ್ರೆಯ ಪ್ರಸೂತಿ ತಜ್ಞರು ಡಾಕ್ಟರ್ ಕಿರಣ್ ಕಮ್ಮರ್, ಉಪಕುಲಪತಿ ಡಾಕ್ಟರ್ ವಿಜಯೇಂದ್ರ ಹೆಗ್ಡೆ ಸುದ್ದಿಗೋಷ್ಠಿಯೊಟ್ಟಿಗೆ ಇದ್ದರು.